ಬೆನ್ನುಹುರಿ ಅಪಘಾತಗಳಿಂದ ಬಳಲುತ್ತಿರುವವರು ರಾಜ್ಯ ಮಟ್ಟದ 3 ದಿನಗಳ ಪುನಶ್ಚೇತನ ಸಮಾವೇಶ ಮಂಗಳೂರಿನಲ್ಲಿ ಮಂಗಳವಾರ ಸಮಾಪನಗೊಂಡಿದೆ. ನಮಗೆ ಅನುಕಂಪ ಬೇಡ, ಅವಕಾಶ ಕೊಡಿ ಎಂಬ ಘೋಷವಾಕ್ಯದೊಂದಿಗೆ ಜನರಿಗೆ ಬೆನ್ನುಹುರಿ ಸಮಸ್ಯೆಗಳಿಂದ ಬಳಲುತ್ತಿರುವವರ ವೇದನೆ ಬಗ್ಗೆ ಜಾಗೃತಿ ಮೂಡಿಸಲು ನಗರದ ಮೋತಿ ಮಹಲ್ನಿಂದ ನೆಹರು ಮೈದಾನದವರೆಗೆ ಗಾಲಿಕುರ್ಚಿಯ ರ್ಯಾಲಿಯನ್ನು ಆಯೋಜಿಸಲಾಗಿತ್ತು. ರಾಜ್ಯದ 28 ಜಿಲ್ಲೆಗಳಿಂದ 168 ಮಂದಿ ಪ್ರತಿನಿಧಿಗಳು ಈ ಗಾಲಿಕುರ್ಚಿ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. 3 ದಿನಗಳ ಸಮಾವೇಶದ ಬಗ್ಗೆ ಮಾತನಾಡಿದ ಸೇವಾಧಾಮ ಸಂಸ್ಥೆಯ ಸಂಸ್ಥಾಪಕ ಮತ್ತು ಸೇವಾ ಭಾರತಿ ಸಂಸ್ಥೆಯ ಖಜಾಂಚಿಗಳಾದ ವಿನಾಯಕ ರಾವ್ ಅವರು, ಬೆನ್ನುಹುರಿಯ ಅಪಘಾತವಾದ ಬಳಿಕ ಆ ನೋವಿನಲ್ಲಿದ್ದವರನ್ನು ಸಮಾಜ ಕಣ್ಣೆತ್ತಿ ಕೂಡ ನೋಡುತ್ತಿಲ್ಲ. ಅವರು ಪಡುವ ವೇದನೆ, ದಿನ ಅನುಭವಿಸುವ ನರಕಯಾತನೆಗಳಿಗೆ ಜೀವನ ಪರ್ಯಂತ ಮುಕ್ತಿ ಇಲ್ಲ. ಈ ಹಿನ್ನೆಲೆಯಲ್ಲಿ ಅವರಿಗೆ ಮಾನಸಿಕ ಧೈರ್ಯ ತುಂಬುವ ಕಾರ್ಯವನ್ನು ಸಂಘಟನೆ ಮಾಡುತ್ತಿದ್ದು, ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆನ್ನುಹುರಿಗಳಿಂದ ಬಳಲುತ್ತಿರುವವರ ಸುಮಾರು 600 ಮಂದಿಯನ್ನು ಗುರುತಿಸಿದ್ದು, ಅವರಿಗೆ ಪುನಶ್ಚೇತನ ನೀಡಿ ಹೊಸ ಬದುಕನ್ನು ನೀಡುವ ಕಾರ್ಯ ಮಾಡುತ್ತಿದೆ. ನಾವು ಯಾವ ಸಂಘ ಸಂಸ್ಥೆಗಳಿಗಾಗಲಿ ಸಮಾಜಕ್ಕಾಗಲಿ ಹೊರೆಯಾಗಲು ಬಯಸುವುದಿಲ್ಲ. ನಮಗೆ ಅನುಕಂಪ ಬೇಡ, ಅವಕಾಶ ಕೊಡಿ. ಅನೇಕ ಪ್ರಮುಖ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದೇವೆ. ಪ್ರತಿ ಜಿಲ್ಲೆಗೊಂದು ಬೆನ್ನುಹುರಿ ಅಪಘಾತಗಳಿಂದ ಬಳಲುತ್ತಿರುವವರಿಗೆ ಪುನಶ್ಚೇತನ ಕೇಂದ್ರ ಒದಗಿಸುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ಈ 3 ದಿನಗಳ ಸಮಾವೇಶದಲ್ಲಿ ಪಾಲ್ಗೊಂಡ ಜನಪ್ರತಿನಿಧಿಗಳು ಬೇಡಿಕೆಗಳನ್ನು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದರು. ನಾನು ಬೆನ್ನುಹುರಿ ಅಪಘಾತಕ್ಕೊಳಗಾಗಿ 28 ವರ್ಷಗಳಾಯಿತು. ಆದರೆ 28 ವರ್ಷಗಳಲ್ಲಿ ಪಟ್ಟ ಅನುಭವ ಏನುಂಟು, ಕೆಟ್ಟ ಅನುಭವ ಇರ್ಬೋದು, ಅಪಮಾನ ಇರ್ಬೋದು, ನಮ್ಮ ಶರೀರದಲ್ಲಿ ಆಗುವಂಥ ಪ್ರತಿ ವರ್ಷಗಳು ಬದಲಾವಣೆ ಆಗುವಂಥ ನೋವುಗಳಿರ್ಬೋದು, ಯಾವ ಸ್ಪೈನಲ್ ಕಾರ್ಡ್ ಇಂಜುರಿ ಆದ ನಂತರ ಪಟ್ಟಂತಹ ಆ ಎಲ್ಲ ಅನುಭವಗಳ ಆಧಾರದ ಮೇಲೆ ನನಗೆ APDಯ ಸಹಕಾರದಲ್ಲಿ 2017ನೇ ಇಸವಿಯಲ್ಲಿ ನಮಗೆ ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಉಂಟು ಅಂತ ಗೊತ್ತಾದ ಕಾರಣ CMC ವೆಲ್ಲೂರು ತಮಿಳುನಾಡಿಗೆ ನಾನು ಹೋದೆ. 20 ದಿನಗಳ ಪುನಶ್ಚೇತನ ಪಡ್ಕೊಂಡಾಗ ನನ್ನ ಮನಸ್ಸು, ನನ್ನ ದೇಹ ಅಪ್ಡೇಟ್ ಆಯಿತು. ಇವತ್ತು ನಾನು ಇಷ್ಟು ಮಾತಾಡಬೇಕು ಅಂತ ಆದರೆ, ಯಾವ 5 ವರ್ಷದ ಹಿಂದೆ ಏನು ರಿಹ್ಯಾಬಿಲಿಟೇಟ್ ಆಗಿ ಬಂದಂಥ ನಾನು ಬದಲಾದ ವಿನಾಯಕ ನಮ್ಮ ಸಂಘಟನೆಯ ಮೂಲಕ ಸೇವಾಧಾಮದ ಪ್ರಯತ್ನವನ್ನು ಮಾಡಿ ಇವತ್ತು 7 ಜಿಲ್ಲೆಗಳಲ್ಲಿ ಸುಮಾರು 600 ಮಂದಿಯನ್ನು ಒಗ್ಗೂಡಿಸುವಂಥ ಮತ್ತು 100 ಮಂದಿಗೆ ಎಂಥದ್ದು ಬೆಳಕನ್ನು ನೀಡುವಂತಹ ಶಕ್ತಿ ಈಗ ಸೇವಾ ಭಾರತಿಗೆ ಬಂದಿದೆ. ಯಾಕಂದರೆ ಒಬ್ಬ ಸ್ಪೈನಲ್ ಕಾರ್ಡ್ ಇಂಜುರಿಯಾಗಿ ಅವನನ್ನು ಹಾಸ್ಪಿಟಲ್ಗಳು ಸರ್ಜರಿ ಮಾಡಿದ ನಂತರ ಮನೆ ಕಳಿಸಿದ ನಂತರ ಯಾವ ಇಲಾಖೆಯೂ ಕೂಡ ಅಥವಾ ಯಾವ ಡಿಸೇಬಿಲಿಟಿ ಇಲಾಖೆಯೂ ಕೂಡ ನೋಡೋದಿಲ್ಲ. ಅಲ್ಲಿ ಮನೆಯಲ್ಲಿ ಪ್ರಾರಂಭ ಆಗ್ತದೆ ಎರಡನೇ ಸಮಸ್ಯೆಗಳು. ಅವನ ಕಾಲುಗಳು ಸ್ಟಿಫ್ ಆಗುವಂಥದ್ದು, BP ಬರುವಂಥದ್ದು, ಶುಗರ್ ಬರುವಂಥದ್ದು, ಮತ್ತು ಅವನ ಡಿಪ್ರೆಷನಿಗೆ ಹೋಗುವಂಥದ್ದು, ಗಾಯಗಳಾಗುವಂಥದ್ದು, ಕೂತು ಗಾಯ, ಮಲಗಿ ಗಾಯಗಳು. ಇದು ಎಲ್ಲಿಯೂ ಕೂಡ ನಮಗೆ ಸರಿಯಾದಂಥ ವ್ಯವಸ್ಥೆ ಇಲ್ಲದ ಕಾರಣದಲ್ಲಿ 5ನೇ ವರ್ಷದ ಸಂಭ್ರಮವನ್ನು ಆಚರಿಸಿಕೊಳ್ಳುವುದು ಹೇಗೆ ಎಂಬ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಕಲ್ಪನೆಗೆ ಬಂದದ್ದು ರಿಹ್ಯಾಬಿಲಿಟೇಷನ್ ಮೇಳ. 4 ವರ್ಷದ ಹಿಂದೆ ರಿಹ್ಯಾಬಿಲಿಟೇಷನ್ ಮೇಳ ರಾಣೆಬೆನ್ನೂರಲ್ಲಿ ಆಗಿತ್ತು. 116 ಮಂದಿ ಸೇರಿದ್ದೆವು. ಆದರೆ ಅದೇ ರೀತಿಯ ಮೇಳ ಆಗಬಾರ್ದು ಅನ್ನುವ ದೃಷ್ಟಿಯಲ್ಲಿ 3 ದಿನಗಳು, ನಿನ್ನೆ ಮತ್ತು ಇವತ್ತು 3 ದಿನಗಳು ನಾವು ರಿಹ್ಯಾಬಿಲಿಟೇಷನ್ ಮೇಳವನ್ನು ಮಾಡಿದೆವು. ಇಡೀ ಕರ್ನಾಟಕದಲ್ಲಿರುವಂಥ ಯಾರು ಅಪ್ಡೇಟ್ ಇರುವಂಥ ಎಲ್ಲರನ್ನು ಕರೆದು, ಎಲ್ಲ ಜಿಲ್ಲೆಗಳಿಂದ ಕರೆದು ಜನಪ್ರತಿನಿಧಿಗಳಿಗೆ ನಮ್ಮ ನೋವುಗಳನ್ನು ತಿಳಿಸಬೇಕು, ಮನವಿಗಳನ್ನು ಕೊಡಬೇಕು, ಕೆಲವು ಆದೇಶಗಳನ್ನು ಜಾರಿಗೊಳಿಸಲಿಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಕೆಲವು ಆದೇಶ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದ MLA ಅವರು, MLCಗಳು, MP ಗಳನ್ನು ಕರೆದು ಮಾತಾಡಿದೆವು. ನಿನ್ನೆ ಪ್ರಾರಂಭ ಆಗಿತ್ತು. ಕಡಿಮೆ ಬೆರಳೆಣಿಕೆಯಷ್ಟು ಪ್ರತಿನಿಧಿಗಳು ಬಂದಿದ್ದರು. ಆ ಬಂದದರಲ್ಲಿಯೂ ಕೂಡ ಖುಷಿಯಲ್ಲಿ ನಿಮ್ಮ ಬಗ್ಗೆ ನಾವಿದ್ದೇವೆ ಅಂತ ಹೇಳಿದ್ರಲ್ಲಿ